ನಮಸ್ತೆ ಮಾತೆರಿಗ್ಲ ಎಂಚೊಲ್ಲಾರು ಮಾತೆರ್ಲ ಎಲ್ಲೆ ಆಟಿದ ಅಮಾವಾಸ್ಯೆಗೆ ಯಾನೊಂಜಿ ಮೆಂತೆದ ಗಂಜಿ ಮಲ್ದೆ ನೆತ್ತ ದುಂಬು ಯಾನು ವರ ಮೆಂತೆದ ಗಂಜಿ ಮಲ್ದೆ ಐತ ಲಿಂಕ್ ಪಾಡ್ವೆ ಅವೇನು ತೂಲೆ ಮಿಲ್ಲೆಡ್ದ ಮೆಂತೆದ ಗಂಜಿ ಮಲ್ದೆ ಯಾನು ಮಿಲ್ಲೆಡ್ದ ಮೆಂತೆದ ಗಂಜಿ ಹೆಲ್ತ್ ಗೆಡ್ಡೆ ಮಸ್ತ್ ಮಿಲ್ಲೆಟ್ ಮಸ್ತ್ ಹೆಲ್ಪ್ ಆಪುಂಡು BP ಶುಗರ್ ಬೊಕ್ಕ ವೆಯ್ಟ್ ಲಾಸ್ಗೆ ಬೊಕ್ಕ ಹಾರ್ಟ್ಗ್ಲ ಮಸ್ತ್ ಎಡ್ಡೆ ಅಂಚ ತುಳುತಗಲೆಗೆ ಮಿಲ್ಲೆಡ್ದ ಉಪಯೋಗ ಏನಪ್ಪ ಅಂದ್ರೆ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಲ್ದೆ ಕನ್ನಡದ ಗಲೆಗೆ ಫಸ್ಟ್ ಮಲ್ಪೇನು ಕನ್ನಡ ಬಕ್ಕ ತುಳುಟು ದಾಯ ಮಲ್ಪೆ ಪಂಡ ಯಾನು ಒಟ್ಟುಗು ಜಾಸ್ತಿ ಜನ ಕುಂದಾಪುರೋಡ್ಲ ಸಬ್ಸ್ಕ್ರೈಬರ್ ಉಳ್ಳೇರು ಅಕ್ಕು ಲಿಂಕ್ ರಿಕ್ವೆಸ್ಟ್ ಮಲ್ದಿತ್ತೇರು ಪನ್ನ ಎನ್ನ ಗುರ್ತದಾಗು ಲಿಂಕಲೆ ಈಗ ತುಳು ಅರ್ಥ ಆಪುಜಿ ಅಂಚಾದ ಕನ್ನಡ ಮಲ್ಪ್ಲೇಂದು ಬೊಕ್ಕ ಕೆಲವು ಎನ್ನ ಫ್ರೆಂಡ್ಸ್ ನಗುಲ್ ಪುರ ಬಾಂಬೆಡ್ ಬೋನ್ ಆ್ಯಂಡ್ ಬೋಟಪಾತಿನ ಸುಮಾರು ಜನ ಸಬ್ಸ್ಕ್ರೈಬರ್ ನಗುಲು ರಗುಲ್ ಪನ್ ಪೇರು ಕನ್ನಡ ಅರ್ಥ ಆಪುಜಿ ಎಂಕಲಿಗೆ ಇಂಕುಲ್ ಬಾಂಬೆಡೆ ಪುಟೋದು ಮಲ್ಲಾತೀನಿ ಅಂಚಾದ ಈರು ತುಳುಟೆ ಮಲ್ಪಲೆ ಪನ್ಪೇರು ಅಂಚೆ ಯಾನು ತುಳು ಬೊಕ್ಕ ಕನ್ನಡದ ನಡುಟು ಸಿಕ್ಕುಪುರ್ದೆ ಅಂಚೆ ಯಾನು ತುಳು ತಗಲಿಗ್ಲ ಬೋಡು ಕನ್ನಡದ ಗಲಿಗ್ಲ ಬೋಡು ದಾದ ಮಲ್ಪು ಅಂಚಾದ ಅಡ್ಜಸ್ಟ್ ಮಲ್ತೊಂದು ತುಳುಟು ಮಿಲ್ಲೆಡ್ದ ಬಗ್ಗೆ ಲಾಸ್ಟ್ಗೆ ಎಕ್ಸ್ಪ್ಲೇನ್ ಮಲ್ದೆ ಫುಲ್ಲು ಡೀಟೇಲ್ ಅದು ಎಕ್ಸ್ಪ್ಲೇನ್ ಮಲ್ದೆ ನಾನು ದಾಯ ಪನ್ನಗ ಮಿಲ್ಲೆಟ್ ನಾನು ಸಾಧಾರಣ 10 ವರ್ಷದಿಂದ ಯೂಸ್ ಮಲ್ತೊಂದು ಉಲ್ಲೆ ಐತ ಬೆನಿಫಿಟ್ ಏನು ಐಟ ಆಪಿನ ಲಾಭ ಏನು ಪೂರ ಎಂಕ ಗೊತ್ತುಂಡು ಅಂಚಾದ ಫುಲ್ಲು ಡೀಟೇಲ್ ಆದ ವಿಡಿಯೋ ತೂಲೆ ಬೊಕ್ಕ ಎನ್ನ ಚಾನಲ್ ಸಪೋರ್ಟ್ ಮಲ್ಪ್ಲೆ ಮಸ್ತ್ ಹೆಲ್ದಿ ರೆಸಿಪೀಸ್ ಪಾಡ್ನಿ ಯಾನು ಎಣ್ಣೆ ಅದ ಜಾಸ್ತಿ ದಾವಡು ಬೊಕ್ಕ ಬೊಚ್ಚ ಒಂದಿನ ವ್ಯೂಗಸ್ರಾದ ಯಾನ್ ರೆಸಿಪೀಸ್ ಪಾಡುಜಿ ಯಾನು ಕಮ್ಮಿ ರೆಸಿಪಿ ಪಾಂಡಲ ಎಡ್ಡೆ ಹೆಲ್ದಿ ರೆಸಿಪೀಸ್ ಪಾಡ್ನು ಬೊಕ್ಕ ತುಳುನಾಡ್ದ ಮಸ್ತ್ ರೆಸಿಪಿದ ಬಗ್ಗೆ ಎಂಕ ಗೊತ್ತುಂಡು ದಾಯ ಪನ್ನಾಗ ಯಾನು ಅವೇನು ಪ್ರಾಕ್ಟೀಸ್ ಮಲ್ಪೆ ಬೊಕ್ಕ ಯಾನು ಕಿನ್ನಿಡೆ ಒಂಜಿ ಸಾಧಾರಣ 4ನೇ ಕ್ಲಾಸ್ ಇಪ್ಪನೇ ನಮ್ಮ ಇಂಕ್ ಕಡೆವರೆ ಪಾಡೊಂದಿತ್ತೀರ ನಮ್ಮನೊಟ್ಟೆ ಯಾನು ಅಟ್ಟಿಲ್ಗೆ ಇನ್ನೂ ಹೊಲ ಒಂದಿತ್ತೆ ಅಂಚಾದಿಂಕ್ ಮಸ್ತ್ ಇಷ್ಟ ತುಳುನಾಡ್ದ ಅಟ್ಟಿಲ್ ತಿನ್ಪಿನ ಪಂಡಾಲ ಇಷ್ಟ ಮಲ್ಪುನ್ ಪಂಡಾಲ ಇಷ್ಟ ಬತ್ತಿನಗಲಿ ಮಲ್ತು ಪಂಡಾಲ ಇಷ್ಟ ಇತ್ತೆ ಮಿಲ್ಲೆಟ್ದ ಬಗ್ಗೆ ನಾನು ಕನ್ನಡೋಡು ಪನ್ಪೆ ಬೊಕ್ಕ ತುಳು ತಗಲಿ ಲಾಸ್ಟ್ ಪನ್ಪೆ ಮಿಲ್ಲೆಟ್ನ ಬಗ್ಗೆ ನಾನು ಮಿಲ್ಲೆಟ್ನ ಮೆಂತೆ ಗಂಜಿ ಯಾಕೆ ಮಾಡಿದ್ದೇನೆ ಅಂತ ಹೇಳಿದರೆ ನಾವು ಮಿಲ್ಲೆಟನ್ನು ತಿನ್ನುವ ಮೊದಲು ಅಥವಾ ಉಪಯೋಗಿಸುವ ಮೊದಲು ಫಸ್ಟಿಗೆ ಮಿಲ್ಲೆಟಲ್ಲಿ ಎಷ್ಟು ಬಗೆ ಹಾಗೂ ಅದು ಯಾವುದಕ್ಕೆ ಒಳ್ಳೆಯದಂತೇಳಿ ನಾವು ತಿಳ್ಕೊಂಡಿರಬೇಕು ಮಿಲ್ಲೆಟಲ್ಲಿ ಸಜ್ಜೆ ನವಣೆ ಸಾಮೆ ಅರ್ಕ ಬರಗು ಊದಲು ರಾಗಿ ನವಣೆ ಅಂತ ತುಂಬ ಟೈಪ್ ಇದೆ ನನಗೆ ಗೊತ್ತಿರುವ ಪ್ರಕಾರ ನಾನೊಂದು 10 ವರ್ಷದಿಂದ ಮಿಲ್ಲೆಟನ್ನು ಯೂಸ್ ಮಾಡ್ತಾ ಇದ್ದೇನೆ ಮಿಲ್ಲೆಟ್ ವೆಯ್ಟ್ ಲಾಸಿಗೆ ಕೂಡ ತುಂಬ ಒಳ್ಳೆಯದು ಹೆಲ್ದಿ ಪರ್ಸನ್ಸ್ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು ಹಾಗೆಯೇ ಮಿಲ್ಲೆಟ್ BP ಶುಗರ್ ಇರುವವರಿಗೆ ತುಂಬ ಒಳ್ಳೆಯದು ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ ಹಾಗೆಯೇ ಶುಗರ್ ಲೆವೆಲ್ ಅನ್ನ ತಿಂದ ತಕ್ಷಣ ಶುಗರ್ ಲೆವೆಲ್ ಹೈ ಆಗ್ತದೆ ಅದಕ್ಕೋಸ್ಕರ ನಾವು ಮಿಲ್ಲೆಟನ್ನು ತಿಂದಾಗ ಶುಗರ್ ಲೆವೆಲ್ ಹೈ ಆಗುವುದಿಲ್ಲ ಯಾವತ್ತೂ ಕೂಡ ಮಿಲ್ಲೆಟಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ಪ್ರೋಟೀನ್ ಇದೆ ಫೈಬರ್ ಕಂಟೆಂಟ್ ಅಂತೂ ಹೇರಳವಾಗಿದೆ ಸೊ ಮಿಲ್ಲೆಟನ್ನು ಅನ್ನವಾಗಿ ಊಟ ಮಾಡೋದ್ರಿಂದ ನಿಮ್ಮ ಹಲವಾರು ರೋಗಗಳಿಗೆ ರಾಮಬಾಣ ಅಂತ ಹೇಳ್ಬೋದು ಹಾಗೆಯೇ ಇದು ಮಿಲ್ಲೆಟಲ್ಲಿ ನಾನು ತಗೊಂಡದ್ದು ಸಾಮೆ ಅಕ್ಕಿ ನನಗೆ ತುಂಬ ಇಷ್ಟ ಆಗ್ತದೆ ಬೇಗ ಬೇಯ್ತದೆ ಮತ್ತು ಬರಗು ಊದಲು ಅದರಲ್ಲೆಲ್ಲ ಹೊಟ್ಟು ಜಾಸ್ತಿ ಉಂಟು ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಅದನ್ನು ನಾನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಫ್ರೈ ಮಾಡಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡಬೇಕು ತುಂಬ ಬೇಗ ಆಗ್ತದೆ ಒಂದು ಸರ್ತಿ ಅದು ಪ್ರಾಕ್ಟೀಸ್ ಆದರೆ ಮತ್ತೆ ಅದು ಅಭ್ಯಾಸ ಆಗಿ ಹೋಗ್ತದೆ ತುಂಬ ಒಳ್ಳೆಯದು ಹೆಲ್ತಿಗೆ ಯಾವ ಸಮಸ್ಯೆ ಇದ್ರೂ ಕೂಡ ನಿಮಗೆ ಬೇಗ ರಿಸಲ್ಟ್ ಸಿಗ್ತದೆ ನಾನಿವತ್ತು ಮೆಂತೆ ಗಂಜಿಯನ್ನು ಮಾಡಿದ್ದೆ ನಾನು ಹಲವಾರು ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಇದರದ್ದು ದೋಸೆ ಪಲಾವು ಎಲ್ಲ ರೆಸಿಪಿ ಕೂಡ ಮಾಡ್ಬೋದು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೇಗೆ ರೆಸಿಪೀಸ್ ಮಾಡುವುದಂತ ಹೇಳಿ ಆಮೇಲೆ ಮಿಲ್ಲೆಟನ್ನು ತಿನ್ನೋದ್ರಿಂದ ನಿಮಗೆ ಫಸ್ಟಿಗೆ ನಾವು ಅನ್ನವನ್ನೇ ತಿಂತಾ ಇದ್ರೆ ಡೈಲಿ ಅಥವಾ ನಾವು ಚಪಾತಿಯನ್ನೇ ಕೆಲವರು ಪ್ರಾಕ್ಟೀಸ್ ಮಾಡಿರ್ತಾರೆ ಒಂದೇ ಸರ್ತಿ ಮಿಲ್ಲೆಟ್ ತಿನ್ನುವಾಗ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಬರ್ಬೋದು ಯಾಕೆಂದರೆ ನಮ್ಮ ಹೊಟ್ಟೆ ಒಂದೇ ಫುಡ್ಡಿಗೆ ಸೆಟ್ ಆಗಿರ್ತದೆ ಆಮೇಲೆ ನಾವು ಮಿಲ್ಲೆಟನ್ನು ಪ್ರಾಕ್ಟೀಸ್ ಮಾಡಿದ ಮೇಲೆ ನೀರನ್ನು ಒಂದು ಅಟ್ಲೀಸ್ಟ್ 3 ರಿಂದ 4 ಲೀಟರ್ ಆದರೂ ನೀರನ್ನು ಕುಡಿಲೇಬೇಕು ಡೈಲಿ ಫಸ್ಟಿಗೆ ನಿಮಗೆ ಡೈಜೆಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಆಮೇಲೆ ಕ್ರಮೇಣ ತರಕಾರಿಯನ್ನು ಅದರ ಜೊತೆ ಜಾಸ್ತಿ ತಿನ್ನಬೇಕು ನಾನ್ ವೆಜ್ ಜಾಸ್ತಿ ತಿಂದರೆ ಮತ್ತೆ ನಿಮಗೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ನೀವು ತರಕಾರಿಯನ್ನು ಜಾಸ್ತಿ ತಿನ್ನಿ ವೆಜ್ಜಸನ್ನು ಜಾಸ್ತಿ ಯೂಸ್ ಮಾಡಿ ನೀರು ಹೇರಳವಾಗಿ ಕುಡಿಯಿರಿ ತುಂಬ ನೀರು ಕುಡಿಯೋದ್ರಿಂದ ನಿಮಗೆ ತುಂಬ ಲಾಭ ಆಗ್ತದೆ ಅದು ಡೈಜೆಷನ್ಗೆ ತುಂಬ ಒಳ್ಳೆಯದಾಗ್ತದೆ ಹಾಗೇನೆ ಈಗ ನಾನು ಇವತ್ತು ಆಲೆ ಬೆಲ್ಲವನ್ನು ಹಾಕಿ ಮಾಡಿದ್ದೇನೆ ಆಟಿಯ ಗಂಜಿ ಇದನ್ನು ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ನೋಡುವ ನಾವು ಹೇಗೆ ಮೆಂತೆ ಗಂಜಿಯನ್ನು ನಾನು ಮಿಲ್ಲೆಟಿಂದ ಮಾಡಿದ್ದೇನಂತ
ತುಳು ತಗಲಿಗೆ ಲಾಸ್ಟಿಗೆ ಮಲ್ಪೆ ಲಾಸ್ಟಿಗೆ ತೂಲೆ ಎನ್ನ ವೀಡಿಯೋ ಅಂಚಾದ ಚೂರು ಲಾಂಗ್ ಆಂಡಲ ಲಾಸ್ಟ್ ಮಟ್ಟ ತೂಲೆ ತುಳು ತಗು ಲಾಸ್ಟಿಗೆ ತೂಲೆ ಪೂರ ಎಕ್ಸ್ಪ್ಲೇನ್ ಮಲ್ದೆ ಏನು ಸಾಮೆ ರೈಸ್ ಎಂಕ್ ಸಾಮೆ ರೈಸ್ ಮಸ್ತ್ ಇಷ್ಟ ಯಾನು ಜಾಸ್ತಿ ಆದ ಸಾಮೆದನೇ ರೆಸಿಪಿ ಮಲ್ಪುನು ಸಾಮೆ ಅಕ್ಕಿ ಅಂತ ಹೇಳ್ತಾರೆ ಇದಕ್ಕೆ ಸಾಮೆ ಮಿಲ್ಲೆಟ್ ಜಾಸ್ತಿ ಸಾಮೆ ನನಗೆ ತುಂಬ ಇಷ್ಟ ಮಿಲ್ಲೆಟ್ಟಲ್ಲಿ ನಾನು ಇದರಲ್ಲಿ ಜಾಸ್ತಿಯಾಗಿ ಇದೇ ಒಂದು ನಾನು ಮಿಲ್ಲೆಟನ್ನು ಹೆಚ್ಚು ಯೂಸ್ ಮಾಡೋದು ಇಂಗ್ರೀಡಿಯನ್ಸ್ ಇತ್ತೆ ನಮ್ಮ ಇಂಗ್ರೀಡಿಯನ್ಸ್ ಮತ್ತು ತೂಕ ಬೊಕ್ಕ ಬೇಗ ಬೇಗ ಮಲ್ತೊಂದು ಹೋಕ ಯಾನು ಸಾಮೆ ಆರಿ ತೋಜೆ ನಿಗಲಿ ಸಾಮೆ ಮಿಲ್ಲೆಟ್ ತೋಜೆ ನಿಗಲಿಗ ಒಂಜಿ ಬೌಲ್ ದೆತ್ತೊನ್ನೆ ಇದು ಫುಲ್ಲು ದೆತ್ತೊನ್ನೆ ಜಾಸ್ತಿ ಅಂಡಲ ದಾಲ್ ಹಾಪುಜಿ ಕಮ್ಮಿ ಅಂಡಲ ದಾಲ್ ಹಾಪುಜಿ 1 ಬೌಲ್ನಷ್ಟು ಸಾಮೆ ಅಕ್ಕಿಯನ್ನು ತಗೊಂಡಿದ್ದೇನೆ ನಾನು ಅಕ್ಕಿ ಹೆಚ್ಚು ಕಮ್ಮಿ ಆದರೆ ತೊಂದರೆ ಇಲ್ಲ ಏನಾಗೋದಿಲ್ಲ ಇದು ಒಂದು ವಾಲೆ ಬೆಲ್ಲ ಇಜಿಡ ನಾರ್ಮಲ್ ಬೆಲ್ಲ ಎಲ್ಲ ಪಾಡೋಲಿ ವಾಲೆ ಬೆಲ್ಲ ಪಾಂಡ ಮಸ್ತ್ ಎಡ್ಡೆ ಹೆಲ್ತ್ಗೆ ಡಯಾಬಿಟಿಕ್ ದಾಗುಲ್ಲ ಒಂಜಿ ದಿನ ಅಂಚ ತಿನ್ನೋಲಿ ದಾಲ ಅಪ್ಪುಜಿ ಒಂಜಿ ದಿನ ಮಿಲ್ಲೆಡ್ದ ಗಂಜಿ ತಿನ್ನೆಡ್ದು ಅಲ್ಲ ಡಯಾಬಿಟಿಸ್ ಜಾಸ್ತಿ ಅಪ್ಪುಜಿ ಬೊಕ್ಕ 2 ದಿನ ಪತ್ತೆ ಮಲ್ತಂಡು ಈಗ ಪಾಮ್ ಜಾಗರ್ ಅಂತ ಹೇಳ್ತಾರೆ ಇದಕ್ಕೆ ವಾಲೆ ಬೆಲ್ಲವನ್ನು ತಗೊಂಡಿದ್ದೇನೆ ನಾರ್ಮಲ್ ಬೆಲ್ಲ ಕೂಡ ತಗೊಳ್ಬೋದು ಆರ್ಡಿನರಿ ಬೆಲ್ಲ ಕೂಡ ತಗೊಳ್ಬೋದು ಒಂಜಿ ತಾರಾಯಿನ ಇಡಿ ಪಿರೆದಿ ಇತ್ತೆ ಅದೆಟ್ಟು ದಪ್ಪ ಪೇರ್ ಪಕ್ಕ ತೆಳು ಪೇರ್ ತೆತ್ತೊಂಗ 1 ಇಡಿ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ದಪ್ಪ ಹಾಲು ಹಾಗೂ ತೆಳು ಹಾಲನ್ನು ತೆಗೆಯುವ ದಪ್ಪ ಹಾಲು ಸ್ವಲ್ಪ ತೆಗೀರಿ ತೆಳು ಹಾಲು ಸ್ವಲ್ಪ ಜಾಸ್ತಿ ತೆಗೀರಿ ಮಿಲ್ಲೆಟನ್ನು ಬೇಯಲಿಕ್ಕೆ ಇಡಲಿಕ್ಕೆ ಆಗ್ತದೆ ಆಮೇಲೆ ಮೆಂತೆ ನಾನು ಈ ಸ್ಪೂನಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ 4 ಟೇಬಲ್ ಸ್ಪೂನ್ ಮೆಂತೆಗೆ ತೊಂದೆ ಹಾಗೇನೆ ಇದೇ ಸ್ಪೂನಲ್ಲಿ 4 ಟೇಬಲ್ ಸ್ಪೂನ್ ಮೆಂತೆ 4 ಟೇಬಲ್ ಸ್ಪೂನ್ ಮೆಂತೆಲ್ಲ ಅವೇ ಒಂದೆಟ್ಟು ಚಮಚೋಡು ಜೀರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ ನಾನು 4 ಟೇಬಲ್ ಸ್ಪೂನ್ ಅಥವಾ 5 ಟೇಬಲ್ ಸ್ಪೂನ್ ಮೆಂತೆ 2 ಟೇಬಲ್ ಸ್ಪೂನು ಜೀರಿಗೆಯನ್ನು ನಾನು ನೆನೆಸಿಟ್ಟಿದ್ದೇನೆ ಇದನ್ನು ನೀವು ರಾತ್ರಿ ಇಡೀ ಕೂಡ ನೆನೆಸ್ಬೋದು ಅಥವಾ 1 ಗಂಟೆ ಕೂಡ ನೆನೆಸ್ಬೋದು ರಾತ್ರಿ ಇಡೀ ನೆನೆಸಿದರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿದರೆ ಸ್ವಲ್ಪ ಉಬ್ಬಿ ಬರ್ತದೆ ಸ್ವಲ್ಪ ಅದರಲ್ಲಿ ಈ ಥರ ಎಂತ ಹೇಳ್ತಾರೆ ಇದಕ್ಕೆ ಮೊಳಕೆ ಬರ್ತದೆ ಮೊಳಕೆ ಬಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೊಳಕೆ ಬಂದ ಮೆಂತೆಯನ್ನು ಯೂಸ್ ಮಾಡಬೇಕು ತುಂಬ ಒಳ್ಳೆಯದು ರಾತ್ರಿ ಇಡೀ ಕೂಡ ನೆನೆಸ್ಬೋದು ಅಥವಾ ಸ್ವಲ್ಪ 1-2 ಗಂಟೆ ಕೂಡ ನೆನೆಸ್ಬೋದು ಇತ್ತೆ ತಾರೈಡ್ ದಪ್ಪ ಪೇರ್ ಬೊಕ್ಕ ತೆಳು ಪೇರ್ ದೆತ್ತೊನ್ಗ ದುಂಬುಲ ತೋಜದೆ ಅಂತ ತಾರೈದ ಪೇರ್ ದೆಪ್ಪುನ ಅಂಚಾದ ಕೂಡ ತೋಜವುಜಿ ಬೊಕ್ಕ ನಮ್ಮ ಮಿಲ್ಲೆಟ್ನ ಫ್ರೈ ಮಲ್ಪರೆ ಉಂಡು ಹಂಚಾದ ಫಸ್ಟಿಗೆ ಪೇರ್ ದೆತ್ತದೀಕ ಬೊಕ್ಕ ಪೇರಡೆ ಬೇಯಾರ್ದಿವರೆ ಅಪ್ಪುಂಡು ಈಗ ದಪ್ಪ ಹಾಲು ಹಾಗೂ ತೆಳು ಹಾಲು ತೆಗೆಯುವುದು ತೆಂಗಿನಕಾಯಿದು ಎಲ್ಲರಿಗೆ ಗೊತ್ತುಂಟು ಮತ್ತು ಇದಕ್ಕಿಂತ ಮುಂಚೆ ಕೂಡ ನಾನು ಹಾಲು ತೆಗೆಯುವುದನ್ನು ತೋರಿಸಿದ್ದೇನೆ ಹಾಗಾಗಿ ನಾವು ಮತ್ತೆ ಅದನ್ನು ತೋರಿಸಿ ಟೈಮ್ ವೇಸ್ಟ್ ಮಾಡೋದು ಬೇಡ ಮತ್ತು ಮಿಲ್ಲೆಟನ್ನು ಬೇಯಲಿಕ್ಕೆ ನೀರು ಹಾಲಲ್ಲಿ ಇಡಬೇಕು ಅದಕ್ಕೋಸ್ಕರ ನಾನು ಫಸ್ಟಿಗೆ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ತಾ ಇದ್ದೇನೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೇನೆ ತಾರೈದ ನೀರು ಪೇರಡು ಬೇಯರದಿವರೆ ಎಪ್ಪು ನಂಚದ ನಮ್ಮ ಫಸ್ಟ್ ಒಂಚೂರು ತಾರೈದ ಪೇರ್ದಿತ್ತೊನ್ಗ ದಪ್ಪ ಹಾಲು ದನಿ ಪೇರನ್ನು ದೆತ್ತದಿಯೇನು ದಪ್ಪ ಹಾಲು ತೆಗೆದಿಟ್ಟಿದ್ದೇನೆ ಸ್ವಲ್ಪ ದಪ್ಪ ಹಾಲು ತೆಗೀರಿ 1.5 ಲೀಟರ್ನಷ್ಟು ಮತ್ತು 1.5ರಿಂದ 2 ಲೀಟರ್ನಷ್ಟು ನಾನು ತೆಳು ಹಾಲನ್ನು ತೆಗೆದಿಟ್ಟಿದ್ದೇನೆ ಈಗ ಉಳಿದಂತಹ ನಾನು ತೆಂಗಿನಕಾಯಿಯನ್ನು ಇಲ್ಲಿ ಇಟ್ಟಿದ್ದೇನೆ ನಮಗೆ ಅಗತ್ಯ ಬಿದ್ದರೆ ಒಂದು ವೇಳೆ ಬೇಕಾದರೆ ಮತ್ತೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ರುಬ್ಬಿ ನಾವು ನೀರು ಹಾಲನ್ನು ತೆಗಿಬೋದು ಈಗ ಇಷ್ಟೇ ಸಾಕು ಮಿಲ್ಲೆಟಿಗೆ ಜಾಸ್ತಿ ಬೇಕಾಗೋದಿಲ್ಲ ಅಕ್ಕಿ ಮಾತ್ರ ನೀರನ್ನು ಜಾಸ್ತಿ ಅಬ್ಸರ್ವ್ ಮಾಡ್ತದೆ ಅದಕ್ಕೋಸ್ಕರ ನಾವು ಜಾಸ್ತಿ ನೀರು ಇಟ್ಟು ಅಕ್ಕಿಯನ್ನು ಬೇಯಿಸಬೇಕಾಗ್ತದೆ ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ಬೇಗ ಬೇಯ್ತದೆ ಇದು ಈಗ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳುವ ಫ್ರೈ ಮಾಡದಿದ್ರೂ ಕೂಡ ಆಗ್ತದೆ ಆದರೆ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಬೇಗ ಆಗ್ತದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು ಒಂದೇನು ಬೆಚ್ಚ ಮಲ್ತಂಡೆಯವು ಜಸ್ಟ್ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಪಟ ಆಗೋದು ಬೇಡ ಸ್ವಲ್ಪ ಬಿಸಿಯಾಗಿ ಪರಿಮಳ ಬರುವ ತನಕ ಹುರಿದ್ರೆ ಸಾಕು ಒಂತೆ ಪರಿಮಳವನ್ನು ಮುಟ್ಟ ಫ್ರೈ ಮಲ್ತಂಡೆಯವು ಜಾಸ್ತಿ ಇದಾವಲ್ಲ ಫ್ರೈ ಓಡ್ಪಂದು ಇಜ್ಜಿ ಡೈರೆಕ್ಟ್ಲ ದಿವೋಲಿ ಡೈರೆಕ್ಟ್ ಕೂಡ ಇಡ್ಬೋದು ಏನಾಗಲ್ಲ ಜಸ್ಟ್ ಒಂಚೂರು ಫ್ರೈ ಮಲ್ತೆ ಆ್ಯಂಡ್ ಗ್ಯಾಸ್ ಬಂದ್ ಮಲ್ತೆ ಇತ್ತೆ ನಾನು ಒಂದೇನು ವಾಶ್ ಮಲ್ಪೆ ನೆಟ್ಟು ಅಂತೆ ಮಣ್ಣು ದಕ್ಕ ಪೊಯ್ಯದಲೆ ಕೈಪುಂಡು ಅಂಚಾದ ಯಾನು ವಾಶ್ ಮಲ್ತೋನ್ವೆ
ನಾನು ಇದನ್ನು ಸ್ವಲ್ಪ ಈಗ ನೀರು ಹಾಕಿ ವಾಶ್ ಮಾಡ್ತೀನಿ, ಒಂದು 2-3 ಸರ್ತಿ ವಾಶ್ ಮಾಡಿ. ಯಾಕಂತ ಹೇಳಿದರೆ ಮತ್ತೆ ಇದರಲ್ಲಿ ಸ್ವಲ್ಪ ಅಡಿಯಲ್ಲಿ ಹೊಯ್ಗೆ ಟೈಪ್ ಇರ್ತದೆ, ಕೆಲವು ಸರ್ತಿ ಇರ್ತದೆ, ಕ್ಲೀನಾಗಿ ಬರ್ತದೆ ಅದು, ಆದರೂ ಸ್ವಲ್ಪ ಧೂಳೆಲ್ಲ ಇರ್ತದೆ. ಅದಕ್ಕೋಸ್ಕರ ನಾವು ನೋಡಿ ಈ ಥರ ಧೂಳು ಇರ್ತದೆ, ಸ್ವಲ್ಪ 2-3 ಸರ್ತಿ ಇದನ್ನು ವಾಶ್ ಮಾಡಿಕೊಳ್ಳುವ. ಈಗ ವಾಶ್ ಮಾಡಿದೆ ನಾನು, ಒಂದು ಅಕ್ಕಿ ತೊಳೆದ ಹಾಗೇನೆ 4ರಿಂದ 5 ಸರ್ತಿ ನಾನು ವಾಶ್ ಮಾಡ್ಕೊಂಡಿದ್ದೇನೆ. ಇದು ಕೆಲವರು ಇದನ್ನು ಫಸ್ಟಿಗೇನೆ ವಾಶ್ ಮಾಡಿ ಮತ್ತೆ ಒಣಗಲಿಕ್ಕೆ ಇರ್ತಾರೆ, ಹಾಗೆ ಮಾಡಿದರೆ ನಾವು ಹುರಿದು ತಕ್ಷಣ ಹಾಕ್ಬೋದು, ಹುರಿದು ಆದಮೇಲೆ ಹಾಕ್ಬೋದು. ಈಗ ನಾನು ಮಾತ್ರ ಇದನ್ನು ಪ್ಯಾಕೆಟಿಂದನೇ ಹಾಕ್ಕೊಂಡಿದ್ದೇನೆ, ಅದಕ್ಕೋಸ್ಕರ ನಾನು ಹುರಿದಾದ್ಮೇಲೆ ಇದನ್ನೊಂದು 4ರಿಂದ 5 ಸರ್ತಿ ತೊಳೆದಿದ್ದೇನೆ, ಅಂದರೆ ವಾಶ್ ಮಾಡಿದ್ದೇನೆ. ಕೆಲವರು ಫಸ್ಟಿಗೆ ಒಂದೇನು ದೆಕ್ಕದು ನುಂಗದು ದೀಪೆ ರಂಚಾದು ಇತ್ತೆ ದೆಕ್ಕೊಡು ಬಂದಿಜ್ಜಿ ಫ್ರೈ ಮಲ್ತದ ಡೈರೆಕ್ಟ್ ಪಾಡೋಲಿ ಇತ್ತೆ ಬೇಯರ ದೀಕ. ಈಗ ಬೇಯಲಿಕ್ಕೆ ಇಡುವ, ಕುಕ್ಕರಲ್ಲಿ ಬೇಯಲಿಕ್ಕೆ ಇಡುವ. ನೀರು ಹಾಲನ್ನು ಹಾಕಿ ನಾವು 1ರಿಂದ 2 ವಿಸಿಲ್ ತನಕ ಸಾಕಾಗ್ತದೆ. ಇತ್ತೆ ನೀರು ಬೇಯರ ದೀಕ ಒಂದೇನು 1-2 ವಿಸಿಲ್ ಮುಟ್ಟಯ್ಯ ಉಂಡು ಡೈರೆಕ್ಟ್ಲ ಬೇಯರ ದಿವೋಲಿ. ಮಿಲ್ಲೆಟ್ ತಿಂಡ ವೆಯ್ಟ್ ಗೇನ್ ಆಪುಜಿ, ಬೊಕ್ಕ ಶುಗರ್ ಲೆವೆಲ್ಲ ಬೇಗ ಕಮ್ಮಿ ಆಪುಂಡು, ಹೈ ಪೋಪುಜಿ ಶುಗರ್ ಲೆವೆಲ್. ಅಂಚಾದ ಮಿಲ್ಲೆಟನ್ನು ಜಾಸ್ತಿ ಜನ ಯೂಸ್ ಮಲ್ಪುವೆ. ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗ್ತದೆ. ಒಂದೇ ಸರ್ತಿ ಅನ್ನ ತಿಂದಾಗ ಶುಗರ್ ಲೆವೆಲ್ ಜಾಸ್ತಿ ಆಗುವಷ್ಟು ಬೇಗ ಜಾಸ್ತಿ ಆಗೋದಿಲ್ಲ. 1ರಿಂದ 2 ವಿಸಿಲ್ ಸಾಕು, ಜಾಸ್ತಿ ಬೇಡ, ಅದರಲ್ಲೇ ಇದು ಸ್ಮೂತಾಗಿ ಬೇಯ್ತದೆ. ಬೇಯಲಿಕ್ಕೆ ಇಡ್ತೇನೆ. ವಿಸಿಲ್ ಆಯಿತು, ಬಂದ್ ಮಾಡುವ. 2 ವಿಸಿಲ್ ಬಂದ್ ಮಾಡಿ. ಈಗ ಮಿಲ್ಲೆಟ್ ನೋಡಿ, ನಾವು 1 ವಿಸಿಲ್ ಮಾಡಿದ್ರೇ ಸಾಕಾಗ್ತದೆ. 2 ವಿಸಿಲಲ್ಲಿ ತುಂಬ ಸ್ಮೂತಾಗಿ ಬೆಂದಿದೆ, ನೀರು ಕೂಡ ಪರ್ಫೆಕ್ಟಾಗಿ ಆಗಿದೆ. ಅಂದರೆ ಅದನ್ನು ಸ್ವಲ್ಪ ನಮ್ಮ ಒಂದು ಬೆರಳು ಮುಳುಗುವಷ್ಟು ನೀರನ್ನು ಜಾಸ್ತಿ ಇಡಬೇಕು ಅಷ್ಟೇ. ಅಕ್ಕಿಯನ್ನು ಅನ್ನವನ್ನು ಹೇಗೆ ಬೇಯಲಿಕ್ಕೆ ಇಡ್ತೇವೆ ಸೇಮ್ ಹಾಗೇ ಬೇಯಲಿಕ್ಕೆ ಇಡೋದು. ಸ್ಮೂತಾಗಿದೆ. ಈಗ ನಾವು ಕಾಯಿ ಹಾಲನ್ನು ಇದಕ್ಕೆ ಹಾಕಬೇಕು, ಮತ್ತು ಮೆಂತೆ ಹಾಗೂ ಜೀರಿಗೆಯನ್ನು ರುಬ್ಬಿ ಹಾಕಬೇಕು. ಆಮೇಲೆ ಬೆಲ್ಲ ಹಾಕಿ ಬೇಯಿಸೋದು, ಪಾಯಸದ ಥರನೇ, ಅದರಲ್ಲಿ ಅಷ್ಟೇ ಕೆಲಸ ಇರೋದು. ನೀಟಾಗಿ ಒಳ್ಳೆಯದಾಗಿ ಬಂದಿದೆ, ನಿಜವಾಗ್ಲೂ ತುಂಬ ಟೇಸ್ಟ್ ಆಗ್ತದೆ. ಈಗ ನೀರು ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ, ಉಳಿದಂತಹ ನೀರು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ತೊಲೆ ಲಾಯ್ಕ್ ಬೇಯ್ದಂಡು ಮಿಲ್ಲೆಟ್ ಎತ್ತು ಲಾಯ್ಕ್ ಆಪುಣ ಪನ್ನಾಗ ಬಿಲಿಯುಲ ಮಲ್ಪಯಾರು ನಿಗುಲು ಮಿಲ್ಲೆಡ್ದ ಮೆಂತೆದ ಗಂಜೀತು ಶೋಕ ಆಪುಣ ಬಂದು ಎನ್ನ ಸೆಕೆಂಡ್ ಡೆಲಿವರಿದ ಬೊಕ್ಕ ಯಾನು ಮಿಲ್ಲೆಡ್ದ ಮೆಂತೆದ ಗಂಜೆ ತಿಂತೀನಿ. ಐ ಕಾರಿ ಪಾಡ್ದಿನೇ ಇಜ್ಜಿ ನಮ್ಮ ಒಂದೇ ಯೂಸ್ ಮಲ್ದೀನಿ. ಅಂಚಾತು ಜಾಸ್ತಿ ವೆಯ್ಟ್ಗೆ ಏನು ಆತು ಜಿಂಕ್. ಈಗ ನೋಡಿ, ನಾನು ಡೆಲಿವರಿಯ ನಂತರ ಇದೇ ಮಿಲ್ಲೆಟ್ ಗಂಜಿಯನ್ನು ಯೂಸ್ ಮಾಡಿದ್ದು, ಅದರಿಂದ ನನಗೆ ಜಾಸ್ತಿ ವೆಯ್ಟ್ ಗೇನ್ ಆಗಲಿಲ್ಲ. ಈಗ ನಾವು ಮೆಂತೆ ಹಾಗೂ ಜೀರಿಗೆಯನ್ನು ರುಬ್ಬಿಕೊಳ್ಳುವ. ಸ್ವಲ್ಪ ಕಾಯಿ ಹಾಲು ಹಾಕಿ ಕೂಡ ರುಬ್ಬಿಕೊಳ್ಬೋದು, ಅಥವಾ ಹೀಗೇ ನಾವು ನೀರು ಹಾಕಿ ರುಬ್ಬಿಕೊಳ್ಬೋದು. ನಾನು ಸ್ವಲ್ಪ ದಪ್ಪ ಕಾಯಿ ಹಾಲನ್ನು ಹಾಕಿ ಮತ್ತು ನೀರನ್ನು ಹಾಕಿ ಸಣ್ಣ ರುಬ್ತೇನೆ, ಸಣ್ಣ ಆಗಬೇಕು, ಅದು ತುಂಬ ಸ್ಮೂತ್ ಪೇಸ್ಟ್ ಆಗಬೇಕು. ಸ್ಮೂತ್ ಪೇಸ್ಟ್ ರೆಡಿಯಾಗಿದೆ, ಸ್ಮೂತಾಗಿ ರುಬ್ಬಿದ್ದೇನೆ, ನಾನು ಫೈನಾಗಿ ರುಬ್ಬಿದ್ದೇನೆ. ಈಗ ನಾನು ಇದನ್ನು ಮಿಲ್ಲೆಟ್ ಜೊತೆ ಮಿಕ್ಸ್ ಮಾಡ್ತೇನೆ. ಬೇಯಿಸಿದ ಮಿಲ್ಲೆಟ್ ಜೊತೆ ಮಿಕ್ಸ್ ಮಾಡಿ ತೆಂಗಿನಕಾಯಿಯ ದಪ್ಪ ಹಾಲು, ನೀರು ಹಾಲು ಹಾಗೂ ಬೆಲ್ಲ ಯಾವುದು ಕೂಡ ಆಗ್ತದೆ. ವಾಲೆ ಬೆಲ್ಲ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಹೆಲ್ತಿಗೆ, ಅದರಿಂದ ನಾನು ವಾಲೆ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ. ಬೇಯಿಸೋದು ಅಷ್ಟೇ, ಪಾಯಸದ ಟೈಪಲ್ಲೇ ಬೇಯಿಸೋದು. ಲಾಸ್ಟ್ ಟೈಮ್ ನಾನು ಮೆಂತೆ ಗಂಜಿಯನ್ನು ಮಾಡಿದ್ದೇನೆ, ಅದರ ಲಿಂಕನ್ನು ಹಾಕ್ತೇನೆ, ಅದನ್ನು ನೋಡಿಕೊಂಡ್ರೆ ಆಯಿತು. ಸರಿ ಮಿಕ್ಸ್ ಮಾಡಬೇಕು. ನಾನು ಒಂದೇನು ಕಡೆ ನಮ್ಮ ಮೆಂತೆ ಬೊಕ್ಕ ಜೀರಿಗೆಯನ್ನು ಕಡೆದು ಐತ ಬೊಕ್ಕ ನೀರು ಪೇರು ದಪ್ಪ ಪೇರು ಪೂರ ಪಾಡ್ದು ವಾಲೆ ಬೆಲ್ಲ ಪಾಡ್ದು ಪಾಯಸದ ಲೆಕ್ಕ ಬೆಲ್ಲ ಬೇಯರ ದೀಪಿನಿ. ಇತ್ತೆ ನಾನು ದಪ್ಪ ಹಾಲು ಹಾಕಿ ಮಿಕ್ಸಿಯನ್ನು ಸ್ವಲ್ಪ ಹೀಗೆ ಶೇಕ್ ಮಾಡ್ತೇನೆ. ಅಂಟಿಕೊಂಡಿರ್ತದೆ, ಅದು ಮೆಂತೆ ಅಂಟಿಕೊಂಡಿರ್ತದೆ, ಅದಕ್ಕೋಸ್ಕರ ಹೀಗೆ ಶೇಕ್ ಮಾಡಿ ಎಲ್ಲವನ್ನು ಸ್ವಲ್ಪ ಕೂಡ ಬಿಡದೆ ಪಾತ್ರೆಯಲ್ಲಿ ಹಾಲಿನಾಂಶ, ಹಾಲು ಹಾಗೂ ಮೆಂತೆ ಯಾವುದನ್ನು ಬಿಡದೆ ನೀಟಾಗಿ ತೊಳೆದು ವೇಸ್ಟ್ ಮಾಡದೆ ಹಾಕಿಕೊಳ್ಳಿ. ಓಲ ನಮ್ಮ ಸೀಂಟದು ಪಾಡೋಡು, ಓಲ ತಕ್ಕರೆ ಬಲ್ಲಿ ಪೂರ. ಈಗ ದಪ್ಪ ಹಾಲನ್ನು ಹಾಕಿದೆ ನಾನು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತೇನೆ, ಯಾಕಂದರೆ ಇದು ಪಾತ್ರೆ ಸ್ವಲ್ಪ ಸಣ್ಣದಾಗ್ತದೆ. ನಾನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನಲ್ಲ, ಅದರಿಂದ ನಾನು ಅದರಲ್ಲೇ ಹಾಕಿದೆ. ಈಗ
ಯಾನಿತ್ತೆ ಒಂಚೂರು ಮಲ್ಲ ಬಾಜನಕ್ಕೆ ಪಾಡೋನ್ವೆ ಒಂದೊಂಚೂರು ಬಾಜನ ಕಿನ್ನೆ ಹಾಕ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ನಾನು. ಯಾಕಂದರೆ ಮಿಕ್ಸ್ ಮಾಡಲಿಕ್ಕೆ ಮತ್ತು ಅದು ಬೇಯಲಿಕ್ಕೆ ಎಲ್ಲ ತುಂಬ ಈಸಿ ಆಗ್ತದೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡದ್ದು. ಇಲ್ಲಿ ಸ್ವಲ್ಪ ಕೂಡ ವೇಸ್ಟ್ ಮಾಡಬೇಡಿ, ಎಲ್ಲ ನೀರು ಹಾಕಿ ಎಲ್ಲವನ್ನು ವಾಶ್ ಮಾಡಿ ಹಾಕಿಕೊಳ್ಳಿ. ನಾನೀಗ ಎಲ್ಲವನ್ನು ನೀರು ಹಾಕಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ತೇನೆ, ಯಾವುದನ್ನು ಕೂಡ ವೇಸ್ಟ್ ಮಾಡುವುದಿಲ್ಲ. 1-2 ಲೋಟದಷ್ಟು ನೀರನ್ನು ಕೂಡ ಹಾಕಿ ಇಲ್ಲಿ ಎಲ್ಲ ಪಾತ್ರೆಯಲ್ಲಿ ಉಳಿದಂತಹ ಎಲ್ಲವನ್ನು ಕೂಡ ನಾನು ವಾಶ್ ಮಾಡಿ ಹಾಕ್ತೇನೆ. ಈಗ ಪೂರ್ತಿ ಹಾಕ್ಕೊಳ್ಳಿ, ಇಷ್ಟು ನೀರು ಬೇಕಾಗ್ತದೆ. ನಾನು ಇಷ್ಟು ಹಾಕಿದೆ. ಈಗ ದಪ್ಪ ಹಾಲನ್ನು ಹಾಕಿದೆ ನಾನು, ಪೂರ ಸೀಂಟದು ಪೂಜಿದು ಪಾಡಲೆ ನೋಡಿ. ಇಷ್ಟು ನೀರನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೇನೆ, ಯಾವುದು ಕೂಡ ವೇಸ್ಟ್ ಆಗಲಿಲ್ಲ. ಈಗ ಇದಕ್ಕೆ ಬೆಲ್ಲ ಹಾಕುವ. ನಿಮಗೆ ಜಾಸ್ತಿ ಬೆಲ್ಲ ಬೇಕಾದರೆ ಮತ್ತೆ ಕೂಡ ನೀವು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಚಪ್ಪೆ ಮಾಡಿದ್ದೇನೆ, ಅಂದರೆ ಮೀಡಿಯಮ್ ನಾನು ಸಿಹಿಯನ್ನು ಇಟ್ಟಿದ್ದೇನೆ. ಲೈಕ್ ಅದು ಮಿಕ್ಸ್ ಮಲ್ತೋನ್ಲೆ ಆಯಿತಾ. ಪೂರ ಒಂದು ಮೆಂತೆ ಎಲ್ಲ ಮಿಕ್ಸ್ ಆವಡು ಗಂಟೆವರೆ ಬಿಟ್ರೆ ಬಲ್ಲಿ ಮತ್ತು ವಾಲೆ ಬೆಲ್ಲ ಪಾಡ್ಗ ನಮ್ಮ ಬೆಲ್ಲವನ್ನು ಹಾಕಿಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ನಾನು. ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಿ. ಯಾನ್ ಮುಲ್ಪ ಆಲ ಬೆಲ್ಲ ಪಾಡೊಂದುಲ್ಲೆ ಜಾಸ್ತಿ ತೀಪೆ ಬೋಡೋಣ, ಜಾಸ್ತಿ ತೀಪೆ ಮಲ್ತೋನ್ಲೆ. ಯಾನ್ ಮೀಡಿಯಮ್ ದೀತೆ ತೀಪೆ. ನಾನು ಸಿಹಿಯನ್ನು ಮೀಡಿಯಮ್ ಇಟ್ಟಿದ್ದೇನೆ. ಇನ್ನು ಇದನ್ನು ಸರಿ ಕುದಿಸಬೇಕು. ಫಸ್ಟಿಗೆ ಫಾಸ್ಟ್ ಗ್ಯಾಸಲ್ಲೇ ಕುದಿಸಿ, ಆಮೇಲೆ ಸ್ಲೋ ಮಾಡಿ ಸರಿ ಬೇಯಲಿಕ್ಕೆ ಇಡಬೇಕು. ಕೈ ಬಿಡದ ಹಾಗೆ ತಿರುಗಿಸ್ತಾ ಇರಬೇಕು. ಒಂದೇನು ತಿರ್ಗ ಒಂದು ಇಪ್ಪೋಡು ಈಜೆ ಅಡಿ ಪತ್ತೋಂಡು. ದಪ್ಪ ಬೇಕಾದರೆ ದಪ್ಪ ಇಟ್ಕೊಳ್ಳಿ, ನೀರು ಬೇಕಾದರೆ ಸ್ವಲ್ಪ ನೀರು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ದಪ್ಪ ಇಟ್ಟಿದ್ದೇನೆ ನೋಡಿ. ಇಷ್ಟು ದಪ್ಪ ಆಗ್ತಾ ಬಂತು. ಈಗ ಕುದೀತಾ ಬಂತು, ಬೆಲ್ಲ ಕೂಡ ಕರಗ್ತಾ ಬಂತು. ನನಗೆ ಬೇಕಾದರೆ ನಾನು ಎಕ್ಸ್ಟ್ರಾ ಬೆಲ್ಲವನ್ನು ಹಾಕಿಕೊಳ್ತೇನೆ. ಹಾಗೆಯೇ ಈಗ ಮೆಂತೆ ಗಂಜಿ ರೆಡಿ ಆಗ್ತದೆ. ಸರಿ ಒಂದು ಅರ್ಧ ಗಂಟೆ ತನಕ ಕುದಿಲಿಕ್ಕೆ ಇಡ್ತೇನೆ ನಾನು, ಆಮೇಲೆ ಬಂದ್ ಮಾಡ್ತೇನೆ. ಒಂದು ಅರ್ಧ ಗಂಟೆ ಬೇಯಾಡು ಬೊಕ್ಕ ಬಂದ್ ಮಲ್ಪುಗ ನಮ್ಮ ಬೆಲ್ಲ ಬೋಡೋಣ. ಜಾಸ್ತಿ ಪಾಡೋನ್ಲೆ, ಲಾಸ್ಟಿಗೆ ಒಂಚೂರು ಉಪ್ಪು ಪಾಂಡಲ ಹಾಕೊಂಡು ಒಂತೆ ನೆಯ್ ಪಾಡ್ದು ತಿನ್ನೋಲಿ. ಉಪ್ಪು ಬೊಕ್ಕ ಒಂಚೂರು ಲಾಸ್ಟ್ಗೆ ಪಾಡಿಯಾನು ಸ್ವಲ್ಪ ಉಪ್ಪು ಹಾಕಿದೆ ನಾನು, ಮತ್ತು ತುಪ್ಪ ಹಾಕಿ ತಿಂದರೆ ಆಯಿತು, ಒಳ್ಳೆಯದಾಗ್ತದೆ. ಈಗ ರೆಡಿ ಆಯಿತು ನೋಡಿ. ಕನ್ನಡೋಡಿ ನಾನು ಎಕ್ಸ್ಪ್ಲೇನ್ ಮಲ್ತೈತೆ ಆಲ್ರೆಡಿ. ಬೊಕ್ಕ ಕಾರ್ಬೋಹೈಡ್ರೇಟ್ಸ್ ಉಪ್ಪುಡು ಜಾಸ್ತಿ ಉಪ್ಪುಂಡು ಇಟ್ಟು ಅಂಚಾದ ಮಿಲ್ಲೆಟನ್ನು ತಿಂಡ ಆಯ್ನಾತ್ ಶುಗರ್ ಲೆವೆಲ್ ಉಪ್ಪು ತಿನ್ನಿ ಕೂಡಲೇ ಹೈ ಪೋಪುಂಡು. ಅಂಚನೆ ಮಿಲ್ಲೆಟ್ ತಿನ್ನಿ ಕೂಡಲೇ ಹೈ ಪೋಪುಜಿ. ಇನ್ಸುಲಿನ್ ಇತ್ತಿನಾಗುಲು ಮಿಲ್ಲೆಟನ್ನು ಪ್ರಾಕ್ಟೀಸ್ ಮಲ್ತಂಡ ಮಸ್ತ್ ಎಡ್ಡೆ. ಅನಿತ ಮಲ್ದಿನ ಮೆಂತೆದ ಗಂಜಿನ ಬೆಲ್ಲ ಪಾಡಂದೆ ಚಪ್ಪೆನೆ ತಿನ್ನೋಲಿ, ಚೂರು ಉಪ್ಪು ಪಾಡ್ದು ತಿನ್ಲೆ ನಿಕುಲು ಇನ್ಸುಲಿನ್ ಇತ್ತಿನಾಗುಲು. ಎಂಚ ಆಪುಂಡು ಪಂದು ಎಂಕ ಬೊಕ್ಕ ನಿಕುಲು ಕಮೆಂಟ್ ಮಲ್ತದೆ ಪನ್ಲೆ ಆಯ್ತಾ. ಬೊಕ್ಕ ಹೈ ಲೆವೆಲ್ ಡಿಪ್ಪುಂಡು ಶುಗರ್ ಅಗಲಿಗೆ ದಿನಾಲ್ ಇನ್ಸುಲಿನ್ ಕೊರ್ಪೇರು ಅಗುಲ್ ತೂಲೆ ಪ್ರಾಕ್ಟೀಸ್ ಮಲ್ತದ. ಆಯ್ನಾತ್ ವೆಜ್ನ ಪ್ರಾಕ್ಟೀಸ್ ಮಲ್ಪಲೆ ಬೊಕ್ಕ ಮಿಲ್ಲೆಟನ್ನು ಪ್ರಾಕ್ಟೀಸ್ ಮಲ್ಪಲೆ ನಿಕುಲು ಎಡ್ಡೆ ಆಪುಂಡು. ನಾನ್ ವೆಜ್ ಮಸ್ತ್ ದಿನಾಲ್ ಎಡ್ಡೆ ಎತ್ತು ಆಂಡಲ ನಾನ್ ವೆಜ್ ತಿನ್ಲೆ ನಿಕುಲು ತಿನ್ನೋಡು ಚಿಂದ ಪನ್ಪುಜಿ. ಬೊಕ್ಕ ಆಯ್ನಾತ್ ಕಮ್ಮಿ ತಿನ್ಲೆ ನಾನ್ ವೆಜ್ ಎಡ್ಡೆ ವಾರೋಡು 1 ದಿನ 2 ದಿನ ನಾನ್ ವೆಜ್ ತಿಂದು ಬೊಕ್ಕ ಯಾಪಲ ವೆಜ್ ತಿನ್ನೋಲಿ. ಬೊಕ್ಕ ಯೂರಿಕ್ ಆಸಿಡ್ ಜಾಸ್ತಿ ಆದಿಪ್ಪುಡು ಹಾರ್ಟ್ದ ಡಿಸೀಸ್ದಾಗಲೆಲ್ಲ ಮಸ್ತ್ ಎಡ್ಡೆ. ಜೋಕ್ಲೆಗ್ ಫುಡ್ಡು ದೋಸೆ ಇಡ್ಲಿ ಪುರ ಮಲ್ತುಕೊಂಡಲ್ಲ ಮಸ್ತ್ ಎಡ್ಡೆ. ಪುಲಾವ್ ಪುರ ಮಲ್ಪೋಲಿ. ಯಾನಂತೂ ಮಸ್ತ್ ವರ್ಷೋಡುಂಚಿ ಪ್ರಾಕ್ಟೀಸ್ ಮಲ್ತೊಂದುಲ್ಲೆ, ಒಂಜಿ 10 ವರ್ಷೋಡುಂಚಿ ಪ್ರಾಕ್ಟೀಸ್ ಮಲ್ತೊಂದುಲ್ಲೆ ಎಂಕ್ ಮಸ್ತ್ ಎಡ್ಡೆ ಆತಂಡು ಆಯ್ತಾ. ಬೊಕ್ಕ ಆಯ್ತಾ ರಿಸಲ್ಟ್ ನಿಗುಲು 1 ತಿಂಗೊಳ್ಳೆ ತೂಲೆ ಮಿಲ್ಲೆಟ್ ಯೂಸ್ ಮಲ್ತದ. ಬೊಕ್ಕ BP ಶುಗರ್ ತಗಲೆಗಂತೂ ಪನೋಡು ಪಂದೆ ಇಜ್ಜ ಬೊಕ್ಕ ಟ್ಯಾಬ್ಲೆಟನ್ನೇ ಸ್ಟಾಪ್ ಮಲ್ಪೋಲಿ ಆತ ಎಡ್ಡೆ ಆಪುಂಡು. ಆಂಡ ನಿಗುಲವೇನು ಎಂಚ ದೆತ್ತೋನುವಾರ ಪ್ರಾಕ್ಟೀಸ್ ಮಲ್ಪೋರ ಐತ ಮಿತ್ತು ಡಿಪೆಂಡ್ ಆದು ಉಂಡು. ಅಂಚನೆ ಯಾನು ಪೂರ ಹೆಲ್ದಿ ರೆಸಿಪೀಸೇ ಪಾಡ್ನು ಎನ್ನ ಹೆಲ್ದಿ ರೆಸಿಪೀಸಿಗೆ ನೀವು ಸಪೋರ್ಟ್ ಮಲ್ಪ್ಲೆ ಆಯ್ನಾತ್ ಯಾನು ಕನ್ನಡ ಬೊಕ್ಕ ತುಳುಟು ಪನೊಂದುಲ್ಲೆ ರೆಸಿಪೀಸ್ ಯಾನ್ 3 ದಿಂಚಿಲ ತುಳುನಾಡ್ದ ಮಸ್ತ್ ಪಾಡ್ದೆ. ಅವೇನು ತೂಲೆ ಮೆಂತೆದ ಗಂಜಿ ಅರಿಟ್ ಮಲ್ದಿನಲ್ಲ ಪಾಡ್ದೆ ಅನ್ ಪೋಯ್ ವರ್ಷ ಅವೇನ್ಲ ತೂಲೆ ನಿಕುಲು. ಬೊಕ್ಕ ನಿಕಲ್ನ ಸಪೋರ್ಟ್ ಇತ್ತಂಡ ಮಾತ್ರ ಇಂಕ್ ಎಡ್ಡೆ ರೆಸಿಪೀಸ್ ಬೊಕ್ಕ ಹಾರ್ಟ್ದಂತೂ ಸರ್ಜರಿ ಆತಿನಾಗಲೆಗ್ ಮಸ್ತ್ ಎಡ್ಡೆ. ಒಂದು ಹಾರ್ಟ್ದ ಡಿಸೀಸ್ ಇತ್ತಿನಾಗಲೆಗ್ ಕೆಲವರೆ ಕೊಲೆಸ್ಟ್ರಾಲ್ ಜಾಸ್ತಿ ಆದಿಪ್ಪುಂಡು. ಬೊಕ್ಕ ಕೆಲವರೆಗೆ ಬ್ಲಡ್ ಪೂರ ಯೂರಿಕ್ ಆಸಿಡ್ ಪೂರ ಜಾಸ್ತಿ ಆದಿಪ್ಪುಂಡು. ಅಗುಲು ಒಂತೆ ಸಮಯ ಮಿಲ್ಲೆಟ್ ಪ್ರಾಕ್ಟೀಸ್ ಮಲ್ಪ್ಲೆ ನಿಗುಲು ಎಂಚ ಆಪುಣೊಂದು ತೂಲೆ. ಬೊಕ್ಕ ನಿಗುಲು ಪನ್ಲೆ ಎಂಕ್
ಖಂಡಿತವಾದ್ಲ ಮಸ್ತ್ ಹೆಲ್ಪ್ ಆಪುಂಡು ಮಸ್ತ್ ಹೆಲ್ತ್ ದ ಡಿಸೀಸ್ ಇತ್ತಿನಾಗುಲು ಒಂಜಿ ತಿಂಗೋಲು ಯೂಸ್ ಮಲ್ತದ ತೂಲೆ ಐಟೆನಿಗಳಿಗೆ ರಿಸಲ್ಟ್ ಬರ್ರೆ ಸ್ಟಾರ್ಟ್ ಆಪುಂಡು ಐತ ಬೊಕ್ಕ ಜೋಕುಲೆಗ್ಲಂಚನೆ ಮಿಲ್ಲೆಟ್ ವರಾನೆ ಜಾಸ್ತಿ ಕೊರ್ರೆ ಪೋಡ್ಚು ಒಂತೆ ಕೊರ್ದು ಪ್ರಾಕ್ಟೀಸ್ ಮಲ್ತೊಂದು ಪೋಲೆ ಬೊಕ್ಕ ಇಟ್ಟು ಸಾಮೆ ಬರಗು ಅರ್ಕ ಊದಲು ಬೊಕ್ಕ ಸಜ್ಜೆ ನವಣೆ ಮಸ್ತ್ ಟೈಪ್ ದ ಉಂಡು ಯಾನ್ ಸಾಮೆ ಯೂಸ್ ಮಲ್ಪೊಂಡು ಬರಗುಲ ಮಸ್ತ್ ಎಡ್ಡೆ ಹೆಲ್ತ್ಗೆ ನಿಜವಾದ ಬರಗು ಮಸ್ತ್ ಎಡ್ಡೆ ಇಟ್ಟು ಹೊಟ್ಟು ಜಾಸ್ತಿ ಇಪ್ಪುಂಡು ಹೊಟ್ಟು ಜಾಸ್ತಿ ಉಂಡೈಟ್ ಅಂಚಾದ ಕೆಲವರವೇನು ಬಾರ್ದ ಲೆಕ್ಕ ಹಾಕೊಂಡು ಪಂದು ಆತ್ ಯೂಸ್ ಮಲ್ಪುಜೇರು ತೂಕ ಮಿಲ್ಲೆಡ್ ತಾನಿಗುಲು ಪ್ರಾಕ್ಟೀಸ್ ಮಲ್ತದ ಬೊಕ್ಕ ಇಂಕ್ ಪನ್ಲೆ ಎಂಚ ಹಾಕೊಂಡು ಬಂದು ತೂಕ ಅಂಚನೆ ನನ್ನ ಚಾನಲ್ಗೆ ಮಸ್ತ್ ಸಪೋರ್ಟ್ ಮಲ್ಪಲೆ ನಿಗುಲು ಸಪೋರ್ಟ್ ಮಲ್ತಂಡ ಮಾತ್ರ ತುಂಬ ಬರೆ ಹಾಪಿನಿ ಬೊಕ್ಕ ರೈಸ್ಡ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇಪ್ಪುಂಡು ಶುಗರ್ ಲೆವೆಲ್ ಎಲ್ಲ ರೈಸ್ ಹೈ ಮಲ್ಪೋಡು ಅಂಚಾದ ಮಿಲ್ಲೆಟ್ ತಿನಿ ಕೂಡಲೇ ಶುಗರ್ ಲೆವೆಲ್ ಹೈ ಆಪುಜಿ ಅಂಚಾದ ಆಯ್ನಾತನ್ ಮಿಲ್ಲೆಟ್ ತಿಂಡ ಎಡ್ಡೆ ತೂಕ ಯಾನು ಎಡ್ಡೆ ಹೆಲ್ದಿ ರೆಸಿಪೀಸ್ ಪಾಡೊಂದುಲ್ಲೆ ಎನ್ನ ಹೆಲ್ದಿ ರೆಸಿಪೀಸ್ ನೀವು ಸಪೋರ್ಟ್ ಮಲ್ಪಿ ಬೊಕ್ಕ ಹೈಯೆಸ್ಟ್ ನೀರ್ ಪರೋಡು ಐಟ್ ಫೈಬರ್ ಕಂಟೆಂಟ್ ಜಾಸ್ತಿ ಉಂಡು ಅಂಚಾದ ಡೈಜೆಷನ್ಗೆ ಒಂತೆ ಬಂಗ ಹಾಪುಂಡು ಅಂಚಾದ ನೀರ್ ಜಾಸ್ತಿ ಪರೋಡು ಇಜುಂಡ ಬೊಕ್ಕ ಹೀಟ್ ಹಾಪುಂಡು ಬೊಕ್ಕ ಬಂಜಿ ಪತಿ ಲೆಕ್ಕ ಹಾಪುಂಡು ಐಕ್ ನೀರು ಜಾಸ್ತಿ ಪರ್ಲೆ ಬೊಕ್ಕ ನಮ್ಮ ಹೈಟ್ ಏತುಂಡು ಆತ ನಮ್ಮ ವೆಯ್ಟ್ ದಿವೋ ನೋಡು ಪನ್ನಗ ನಮ್ಮ ಹೈಟ್ ಹಿಡ್ದು ಜಾಸ್ತಿ ವೆಯ್ಟ್ ಆಗಿ ಕೂಡ್ಲೆಲ್ಲ ಬಂಗ ಹಾಪುಡು ಅಂಚಾದ ನಮ್ಮ ಹೈಟ್ಗೆ ಅನುಸಾರವಾದ ವೆಯ್ಟ್ ಇಪ್ಪೋಡು ಬೊಕ್ಕ ನಮ್ಮ ವೆಯ್ಟ್ ನೀರ್ಲ ನಮ್ಮ ಏತ್ ನಮ್ಮ ವೆಯ್ಟ್ ದ ಮಿತ್ತ ನೀರು ಡಿಪೆಂಡ್ ಇತ್ತೆ ಎಂಕ್ ಮೂಜೆ ಹಿಡ್ದು 4 ಲೀಟರ್ ನೀರು ಬೋರ್ಡ್ ಹಾಪುಂಡು ದಿನ ಕಂಚನಿಗುಲು ನಿಗಲ್ಲ ವೆಯ್ಟ್ ಏತುಂಡು ನಿಗಲ್ಲ ಬಾಡಿಗೆ ಏತ್ ನೀರು ಬೋರ್ಡ್ ಆತ್ ನೀರನ್ನು ನಿಗುಲು ಪರೋಡ್ ಹಾಪುಂಡು ಡಾಕ್ಟರ್ ಸಜೆಷನ್ಗೆ ತೋನ್ಲೆ ನಿಗಲ್ಲ ಹೆಲ್ತ್ ಲಾಯ್ಕ್ ದಿವೋನ್ಲೆ ಅಪ್ಪಕ್ಕ ನೆಕ್ಸ್ಟ್ ತೂಕ ಎಡೆ ಇಂಚನೆ ರೆಸಿಪೀಸ್ ಪಾಡೊಂದು ಪ್ಯಾನ್ ಅಪ್ಪಕ ಮುಟ್ಟ ಬಾಯ್.